ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿ, ಪಾಕಿಸ್ತಾನದಲ್ಲಿರುವ ಕೆಲವು ಹಿಂದೂ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಭಾರತ ಹಾಗೂ ಪಾಕಿಸ್ತಾನ ವಿಭಾಗವಾಗುವ ಸಮಯದಲ್ಲಿ ಕೆಲವು ಹಿಂದೂ ದೇವಾಲಯಗಳು ಪಾಕಿಸ್ತಾನದ ಪಾಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದ ಹಾಗೂ ಈಗಲೂ ಸಹ ಪಾಕಿಸ್ತಾನದಲ್ಲಿ ಆರಾಧನೆಯಲ್ಲಿರುವ ಕೆಲವು ಪ್ರಮುಖ ಹಿಂದೂ ದೇವಾಲಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶಾರದಾ ದೇವಿ ದೇವಾಲಯ ಪಾಕಿಸ್ತಾನದ ಗಡಿಯಲ್ಲಿರುವ ಪಾಕ್ಗೆ ಸೇರಿರುವ ಕಾಶ್ಮೀರದ ನೀಲಂ ಕಣಿವೆಯಲ್ಲಿ ಶಾರದಾ ದೇವಿ ದೇವಾಲಯವಿದೆ. ಇದೊಂದು ಸುಂದರವಾದ ಪ್ರವಾಸಿ ತಾಣವಾಗಿದ್ದು ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಕಟಾಸ್ ರಾಜ್ ದೇವಾಲಯ ಮಹಾಭಾರತದ ಕಾಲದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾದ ಈ ದೇವಾಲಯದಲ್ಲಿ ಪಾಂಡವರು ತಮ್ಮ ವನವಾಸ ಕಾಲದ 4 ವರ್ಷಗಳನ್ನು ಕಳೆದಿದ್ದಾರೆ ಎಂದು ನಂಬಲಾಗಿದೆ. ಕೆಲವು ನಂಬಿಕೆಗಳ ಪ್ರಕಾರ ಶಿವನು ತನ್ನ ಸತಿ ಗೌರಿಯನ್ನು ಕಳೆದುಕೊಂಡ ಸಂದರ್ಭ ಶಿವನ ಕಣ್ಣೀರಿನಿಂದ ಈ ದೇವಾಲಯದಲ್ಲಿರುವ ಕೊಳ ನಿರ್ಮಾಣವಾಗಿದೆ ಎಂದು ಹೇಳಲಾಗುವ ಪವಿತ್ರ ಕೊಳವೊಂದು ಈ ದೇವಾಲಯದಲ್ಲಿದೆ. ಇಂಗ್ಲಾಜ್ ಮಾತಾ ದೇವಾಲಯ ಇಂದುಳ ದೇವಿ ಮಂದಿರವೆಂದು ಕರೆಯಲಾಗುವ ಪಾಕಿಸ್ತಾನದ ಬಲೂಚಿಸ್ತಾನದ ಇಂಗ್ಲಾಜ್ ದೇವಿ ಮಂದಿರವನ್ನು ನಾನಿ ಮಂದಿರವೆಂದು ಕರೆಯುತ್ತಾರೆ. ಪ್ರಪಂಚದ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆಯುವ ಈ ದೇವಾಲಯದ ಬಗ್ಗೆ ಪುರಾಣ ಕಥೆಯೊಂದಿದೆ. ಪುರಾಣ ನಂಬಿಕೆಯ ಪ್ರಕಾರ ದಕ್ಷ ಯಜ್ಞದಲ್ಲಿ ಬೆಂಕಿಗೆ ಆರಿ ಪ್ರಾಣ ತ್ಯಾಗ ಮಾಡಿದ ಸತಿಯ ದೇಹವನ್ನು ಹಿಡಿದುಕೊಂಡು ಶಿವನು ರುದ್ರ ತಾಂಡವ ನೃತ್ಯ ಮಾಡುವಾಗ ಇದು ವಿನಾಶದ ಸೂಚನೆ ಎಂದರಿತ ಮಹಾವಿಷ್ಣು ಸತಿಯ ದೇಹವನ್ನು ಶಿವನಿಂದ ಬೇರ್ಪಡಿಸಲು ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸಿದಾಗ ಸುದರ್ಶನ ಚಕ್ರದ ದಾಳಿಯಿಂದ ತುಂಡಾದ ಸತಿಯ ದೇಹದ ಭಾಗಗಳು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಬೀಳುತ್ತದೆ. ಸತಿಯ ತಲೆಯ ಭಾಗ ಬಿದ್ದ ಸ್ಥಳ ಈ ಇಂಗ್ಲಾಜ್ ಮಾತಾ ದೇವಾಲಯ. ಪಂಚಮುಖಿ ಹನುಮಾನ್ ಮಂದಿರ ಪಾಕಿಸ್ತಾನದ ಕರಾಚಿಯಲ್ಲಿರುವ ಈ ಪಂಚಮುಖಿ ಹನುಮಾನ್ ಮಂದಿರ ಸುಮಾರು 1500 ವರ್ಷಗಳಷ್ಟು ಹಳೆಯದಾಗಿದ್ದು ಈ ಮಂದಿರದಲ್ಲಿ ಕಲ್ಲಿನಿಂದ ಕೆತ್ತಿರುವ ಆಂಜನೇಯನ ವಿಗ್ರಹವಿದೆ. ಇದೊಂದು ಪಾಕಿಸ್ತಾನದ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದ್ದು ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಂಜನೇಯನ ದರ್ಶನಕ್ಕಾಗಿ ಬರುತ್ತಾರೆ. ವರುಣ ದೇವ ಮಂದಿರ್ ಪಾಕಿಸ್ತಾನದ ಕರಾಚಿಯಲ್ಲಿರುವ ಮನೋರ ದ್ವೀಪದಲ್ಲಿರುವ ವರುಣ ದೇವ ಮಂದಿರವು ಅದ್ಭುತವಾದ ಪ್ರವಾಸಿ ತಾಣವಾಗಿದೆ. ಕಾಳಿಕಾ ದೇವಿ ದೇವಾಲಯ ಇದೊಂದು ಗುಹಾ ದೇವಾಲಯವಾಗಿದ್ದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ. ಈ ದೇವಾಲಯ ಕಾಳಿಕಾ ದೇವಿಯು ಇಂಗ್ಲಾಜ್ಗೆ ಹೋಗುವಾಗ ದಾರಿ ಮಧ್ಯೆ ವಿಶ್ರಾಂತಿ ಪಡೆಯಲು ಕುಳಿತ ಸ್ಥಳವೆಂದು ಭಕ್ತರು ನಂಬುತ್ತಾರೆ. ಕಲ್ಕಾ ದೇವಿ ಮಂದಿರ ಎನ್ನುವ ಇನ್ನೊಂದು ಹೆಸರಿನಿಂದ ಕರೆಯಲ್ಪಡುವ ಈ ಮಂದಿರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಗೋರಖ್ನಾಥ ದೇವಸ್ಥಾನ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಗಡಿಯಲ್ಲಿರುವ ಪೇಸಾವರದಲ್ಲಿರುವ ಗೋರಖ್ನಾಥ ದೇವಸ್ಥಾನ ಸುಮಾರು 170 ವರ್ಷಗಳಷ್ಟು ಹಳೆಯದಾದ ದೇವಾಲಯವಾಗಿದೆ. ಇವತ್ತಿನ ವಿಡಿಯೋದಲ್ಲಿರುವ ಈ ಮಾಹಿತಿಗಳು ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಕುತೂಹಲಕಾರಿ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.